ಪುತ್ತೂರು ನಗರಸಭೆಯ ಸಮರ್ಥ ಹಾಲಿ ಸದಸ್ಯರಿಗೆ ಹಾಗೂ ಅಸಮರ್ಥ ಅಭ್ಯರ್ಥಿಗಳಿಗೆ ಅವಕಾಶ ನೀಡದೆ ಪಕ್ಷವನ್ನು ಸೋಲಿಸಿದವರಿಗೆ, ಪಕ್ಷಕ್ಕೆ ಅನ್ಯಾಯ ಮಾಡಿದವರಿಗೆ, ಪಕ್ಷಾಂತರ ಮಾಡಿ ಪಕ್ಷದಿಂದ ಉಚ್ಚಾಟಿತಗೊಂಡವರಿಗೆ ಅವಕಾಶ ನೀಡಿರುವುದು ಯಾವ ನ್ಯಾಯ ಎಂದು ಪುತ್ತೂರು ಬ್ಲಾಕ್ ಕಾಂಗ್ರೆಸ್ ಮಾಜಿ ಅಧ್ಯಕ್ಷ ಕಾವು ಹೇಮನಾಥ್ ಶೆಟ್ಟಿ ಅವರು ಪ್ರಶ್ನಿಸಿದರು. ಪುತ್ತೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪುತ್ತೂರಿನ ಸ್ಥಳೀಯ ಮಟ್ಟದ ನಾಯಕರ ಕೆಲಸದಿಂದಾಗಿ ಪಕ್ಷದಲ್ಲಿ ಗೊಂದಲ ಸೃಷ್ಟಿಯಾಗಿದ್ದು, ನಮ್ಮ ಬಳಗಕ್ಕೆ ದೊಡ್ಡ ಮಟ್ಟದ ಅನ್ಯಾಯವಾಗಿದೆ ಎಂದರು. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ತಾನು ಆಕಾಂಕ್ಷಿಯಾಗಿದ್ದ ಈ ವೇಳೆ ಹಾಲಿ ಶಾಸಕರಿಗೆ ಅವಕಾಶ ಎಂಬ ವಾದವನ್ನ ಎತ್ತಿ ಹಿಡಿದು ಶಕುಂತಲಾ ಶೆಟ್ಟಿ ಅವರಿಗೆ ಅವಕಾಶ ನೀಡಲಾಗಿತ್ತು ಎಂದಾದರೆ ನಗರಸಭೆಯ ಚುನಾವಣೆಯಲ್ಲಿ ಸಿಟ್ಟಿಂಗ್ ಯಾಕೆ ಅನ್ವಯವಾಗುವುದಿಲ್ಲ ಎಂದು ಪ್ರಶ್ನಿಸಿದರು. ಆ ಒಂದು ದೃಷ್ಟಿಯಲ್ಲಿ ನಮ್ಮ ಎಲ್ಲ ಪ್ರಯತ್ನಗಳನ್ನು ಮಾಡಿದ್ದೇವೆ. ನಾವೆಲ್ಲರೂ ನಾಮಿನೇಷನ್ಸ್ ಮಾಡಿದ್ದೇವೆ. ಕಾಂಗ್ರೆಸ್ ಪಕ್ಷದಿಂದ ನಾಮಪತ್ರವನ್ನು ಸಲ್ಲಿಸಿದ್ದೇವೆ. ನಾವು ಒಂದು ಕಡೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನಾನು ಶಾಸಕ ಒಂದು ಅಭ್ಯರ್ಥಿಯಾಗಿದ್ದೆ. ನಾನು ದೆಹಲಿ ತನಕ ಹೋಗಿದ್ದೆ. ನಾನು ಹೋಗುವಾಗ ಅಲ್ಲಿ ಬಂದದ್ದು ಒಂದೇ ವಿಚಾರ, ಸಿಟ್ಟಿಂಗ್ MLA, ಸಿಟ್ಟಿಂಗ್. ಹಾಗಾದ್ರೆ ನಗರಸಭೆಗೆ ಸಿಟ್ಟಿಂಗ್ ಇಲ್ವಾ? ಅದಕ್ಕೆ ಅಪ್ಲೈ ಆಗುದಿಲ್ವಾ? ನಗರಸಭಾ ಅಧ್ಯಕ್ಷರಿಗೆ ಅಪ್ಲೈ ಆಗುದಿಲ್ವಾ? ಸೀನಿಯರ್ ಮೆಂಬರ್ ಮಹಮ್ಮದ್ ಅಲಿಗೆ ಅಪ್ಲೈ ಆಗುದಿಲ್ವಾ? ಅಥವಾ ಒಬ್ಬರಿಂದ ಸ್ವರ್ಣಲತಾ, ಮೊಹಮ್ಮದ್ ಅನೂರ್ ಕಾಸಿಂ, ನಮ್ಮ ಜಯಲಕ್ಷ್ಮಿ, ಜ್ವರ, ಉಷಾ, ಮುಖೇಶ್ ಇಂಥವರೆಲ್ಲ ಅತ್ಯಂತ ಅದ್ಭುತವಾದ ಕೆಲಸ ಮಾಡಿದಂಥವರಿಗೆ ಸಿಟ್ಟಿಂಗ್ ಅಪ್ಲೈ ಆಗುದಿಲ್ವಾ? ಒಬ್ಬೊಬ್ಬರಿಗೆ ಒಂದು ನ್ಯಾಯ, ಇವರಿಗೆ ಯಾವ ನ್ಯಾಯ? ಕಾಂಗ್ರೆಸ್ ಕಿಸಾನ್ ಘಟಕದ ಜಿಲ್ಲಾಧ್ಯಕ್ಷ ಲೋಕೇಶ್ ಹೆಗ್ಡೆ, ನಗರ ಕಾಂಗ್ರೆಸ್ ಮಾಜಿ ಅಧ್ಯಕ್ಷ ಲಾನ್ಸಿ ಮಸ್ಕರೇನಸ್, ನಗರಸಭೆಯ ಹಾಲಿ ಅಧ್ಯಕ್ಷೆ ಜಯಂತಿ ಬಲ್ನಾಡ್, ಸದಸ್ಯರಾದ ಸ್ವರ್ಣಲತಾ ಹೆಗ್ಡೆ, ಅನ್ವರ್ ಕಾಸಿಂ, ಜಯಲಕ್ಷ್ಮಿ, ಸುರೇಶ್, ಜೋಹ್ರಾ ನಿಸಾರ್, ಉಷಾ ಧನಂಜಯ್ ಅವರು ಸುದ್ದಿಗೋಷ್ಠಿಯಲ್ಲಿ ಹಾಜರಿದ್ದರು. ಅನೀಶ್ ಕುಮಾರ್, ವಿ4 ನ್ಯೂಸ್ 24/7 ಪುತ್ತೂರು.